ನಮಸ್ಕಾರ ವೀಕ್ಷಕರೇ, ಜಿಲ್ಲೆ ಎಲ್ಲ ತಾಲೂಕಿನ ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡೆಗಳ ಸಮಗ್ರ ಸುದ್ದಿಗಳ ಚಿತ್ರಣ ನಮ್ಮ ನ್ಯೂಸ್ ಟೈಮ್ ಕನ್ನಡ ವಾಹಿನಿಯಲ್ಲಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪುತ್ತೂರು ಇದರ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನಾ ಸಮಾರಂಭವು ನಡೆಯಿತು. ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ಇಂಟರ್ಲಾಕ್ ಅಳವಡಿಕೆ, ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಆವರಣ ಗೋಡೆಗಳಿಗೆ ಬಣ್ಣ ಬಳಿಯುವ ಹಾಗೂ ಮೆಶ್ ಅಳವಡಿಕೆ, ಗೋದಾಮು ಅಭಿವೃದ್ಧಿ ಕಾಮಗಾರಿ, ಆಡಳಿತ ಕಚೇರಿ ಅಭಿವೃದ್ಧಿ ಕಾಮಗಾರಿ ಹೀಗೆ ಸುಮಾರು 7.56 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಸುಮಾರು 2 ಕೋಟಿ ರೂಪಾಯಿ ಮಿಕ್ಕಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ, ಸಹಕಾರಿ ಸಚಿವ ಸೋಮಶೇಖರ್, ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀನಿವಾಸ್ ಪೂಜಾರಿ, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಸುಳ್ಯ ಶಾಸಕ ಎಸ್. ಅಂಗಾರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ನಂತರ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೇಂದ್ರ ರಾಸಾಯನಿಕ ಮತ್ತು ಗೊಬ್ಬರ ಸಚಿವ ಡಿ.ವಿ. ಸದಾನಂದಗೌಡ ಮಾತನಾಡಿ, ರೈತರ ಹಿತಾಸಕ್ತಿಯನ್ನು ಮೋದಿ ಸರ್ಕಾರ ಕಾಪಾಡಿದೆ. ವಿವಿಧ ಬೆಳೆಗಳಿಗೆ ಹೆಚ್ಚು ಬೆಂಬಲ ಬೆಲೆ ನೀಡಿದೆ. ವಿಶ್ವದಲ್ಲಿ ಆಹಾರ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಬೆಲೆ ಕುಸಿತ ಸಂದರ್ಭ ಬೆಲೆಯನ್ನು ಹೆಚ್ಚಿಸಲು ಮೋದಿ ಬರಬೇಕಾಗಿತ್ತು. ಯೋಜನೆಯನ್ನು ಅನುಷ್ಠಾನ ಮಾಡುವ ಮೊದಲು ಸಾಧಕ ಬಾಧಕ ಚರ್ಚಿಸಿ ಅನುಷ್ಠಾನ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ರೈತರಿಗೆ ಆಗುವ ಪ್ರಯೋಜನವನ್ನು ಸರ್ಕಾರ ಮತ್ತು ಪಕ್ಷದ ವತಿಯಿಂದ ವಿವರಿಸಲಾಗುವುದು. ದೇಶದ ಜಿಡಿಪಿ ದರ ರೈತರಿಂದ ಏರಿಕೆಯಾಗಿದೆ. ಆತ್ಮನಿರ್ಭರ ಅನುಷ್ಠಾನದಿಂದ ರೈತರ ಆದಾಯ ದ್ವಿಗುಣಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಸ್ವಾಯತ್ತತೆಗೆ ಬರುವಂಥದ್ದು ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ. ಎಪಿಎಂಸಿ ಅದನ್ನು ಉಳಿಸುವಂಥದ್ದು ರಾಜ್ಯ ಸರ್ಕಾರವೂ ಮಾಡ್ತದೆ. ಎಪಿಎಂಸಿ ಮುಚ್ಚುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ರೈತರಿಗೆ ಒಂದು ಓಪನ್ ಮಾರ್ಕೆಟ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಓಪನ್ ಮಾರ್ಕೆಟ್, ಕಾಂಪಿಟೇಟಿವ್ ಮಾರ್ಕೆಟ್. ಹಿಂದೆ ದಲ್ಲಾಳಿಗಳ ಕೈಯಲ್ಲಿದ್ದಂಥ ಆ ಒಂದು ಮಾರುಕಟ್ಟೆ ಇವತ್ತು ರೈತರ ಕೈಗೆ ಹಸ್ತಾಂತರ ಮಾಡುವಂಥ, ರೈತರಿಗೆ ಈ ದೇಶದ ಸ್ವಾತಂತ್ರ್ಯ 47 ದೇಶಕ್ಕೆ ಸಿಕ್ಕಿದ್ರು ಕೂಡ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅದನ್ನು ಮೂಡಿಸುವಂಥ ಕೆಲಸವೇ ಇವತ್ತು ಮಾರುಕಟ್ಟೆಯ ನಿರ್ಮಾಣ, ಓಪನ್ ಮಾರುಕಟ್ಟೆ. ಸಹಕಾರ ಸಚಿವ ಸೋಮಶೇಖರ್ ಮಾತನಾಡಿ, ರೈತರು ಯಾವುದೇ ಬೆಳೆಗಳನ್ನು ಬೆಳೆಯಬಹುದು, ಆದರೆ ಮಾರಾಟ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ರೈತರ ಮಸೂದೆಯಿಂದ ರೈತರು ಎಲ್ಲಿ ಬೇಕಾದರೂ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದಾಗಿದೆ. ಯಾವುದೇ ಕಾಲಕ್ಕೂ ಎಪಿಎಂಸಿಯನ್ನು ಮುಚ್ಚುವುದಿಲ್ಲ ಎಂದು ಹೇಳಿದರು. ಯಾವ ಶಾಸಕರು ಹೋರಾಟ ಮಾಡಿ ಪ್ರತಿ ಸ್ಟೇಟ್ ಓಡಾಡಿದ್ರೆ ಮಾತ್ರ ಈ ಸಹಕಾರ ಸಂಸ್ಥೆಗಳಿಗೆ ಅನುದಾನ ತರ್ತಕ್ಕಂಥದ್ದಾಗ್ತದೆ. ಶಾಸಕರು ಇಂಟ್ರೆಸ್ಟ್ ತೋರಿಸದೆ ಹೋದ್ರೆ ಯಾವ ಕಾರಣಕ್ಕೂ ಸರ್ಕಾರದಿಂದ ಅನುದಾನವನ್ನು ತರ್ತಕ್ಕಂಥದ್ದಕ್ಕೆ ಆಗೋದಿಲ್ಲ. ಸಂಜೀವ ಮಠಂದೂರು ಮಾತನಾಡಿ, ಎಪಿಎಂಸಿಯ ಜಾಗವನ್ನು ಸದುಪಯೋಗ ಮಾಡಿಕೊಂಡು ರಾಜ್ಯಕ್ಕೆ ಮಾದರಿಯಾಗಿ ಮಾಡಲಾಗುವುದು. ಕಾಲಕ್ಕೆ ಸಭೆ, ರೈಲ್ವೆ ಸಭೆಯನ್ನು ನಡೆಸಿಕೊಂಡು ರೈತರ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆ ಎಂದು ಹೇಳಿದರು. ಡಿಜಿಟಲೈಸೇಷನ್ಗೆ ಪೂರಕವಾಗಿ ಇವತ್ತು ರೈತ ಕೂಡ ಈ ಆಧುನಿಕ ಯುಗದಲ್ಲಿ ತನ್ನ ಕೃಷಿ ಉತ್ಪನ್ನಗಳನ್ನು ಬೇಕಾದಲ್ಲಿ ಮಾಡಬಹುದು, ಬೇಕಾದಲ್ಲಿ ಖರೀದಿ ಮಾಡಬಹುದು, ಒಳ್ಳೆಯ ಧಾರಣೆಯನ್ನು ಪಡ್ಕೊಳ್ಬಹುದು. ಅದನ್ನು ಇವತ್ತು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಮಾಡ್ತದೆ. ಹೊಸ ಈ ದಿಸೆಯಲ್ಲಿ ಏನೇನು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ರೈತ ಹಿತವನ್ನು ಕಾಪಾಡುವಂತ ಕೆಲಸವನ್ನು ಮಾಡಬಹುದು. ಅದು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖಾಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ರೈತರಿಗೆ ಕೃಷಿ ಉತ್ಪನ್ನ ಧಾರಣ ಕುಸಿದಾಗ ಹೊಸ ಇಲ್ಲಿ ಗೋದಾಮುಗಳನ್ನು ರಚನೆ ಮಾಡಿ. ಕಾರ್ಯಕ್ರಮದಲ್ಲಿ ಸುಳ್ಯ ಶಾಸಕ ಅಂಗಾರ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್, ಪುತ್ತೂರು ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೇದು, ಉಪಾಧ್ಯಕ್ಷ ಮಂಜುನಾಥ ಮತ್ತಿತರರು ಉಪಸ್ಥಿತರಿದ್ದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಬಗ್ಗೆ ಅಧ್ಯಕ್ಷ ದಿನೇಶ್ ಮೇದು ನ್ಯೂಸ್ ಟೈಮ್ಗೆ ಮಾಹಿತಿ ನೀಡಿದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಮತ್ತು ಕರ್ನಾಟಕದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡು ಇವತ್ತು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮದ ಹತ್ರ ನಾವು ನಡೆಸಿಕೊಂಡು ಬಂದಿದ್ದೇವೆ. ಈಗಾಗಲೇ 3 ವರ್ಷದ ಅವಧಿಯಲ್ಲಿ ನಮ್ಮ ಸದಸ್ಯರುಗಳು ನಾವೆಲ್ಲರೂ ಒಟ್ಟು ಸೇರಿ ಒಂದು ಸಮಾಲೋಚನೆ ಮಾಡಿಕೊಂಡು APMC ಒಂದು ರೂಪುರೇಷೆ ಮಾಡಿಕೊಂಡು ಇವತ್ತು ರೈತರಿಗೆ ಒಳ್ಳೆಯ ರೀತಿಯ ಅನುಕೂಲ ಆಗುವಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಭಾರಿ ಯಶಸ್ವಿಯಾಗಿ ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯದ ಸಚಿವರುಗಳು ಆಗಮಿಸಿ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಇದೆ. ಈ ಉದ್ಘಾಟನೆಯೊಂದಿಗೆ ರೈತರಿಗೆ ಮತ್ತಷ್ಟು ನಮ್ಮ ಪುತ್ತೂರು APMC ಒಂದು ರೀತಿಯಲ್ಲಿ ಸಹಕಾರ ನೀಡತಕ್ಕಂಥದ್ದು ಮತ್ತು ಅದರ ಸಂಪರ್ಕ ಕೊಂಡಿಯಾಗಿ ನಿಲ್ಲುವಂಥ ವ್ಯವಸ್ಥೆ ನಾವು ಇದಕ್ಕೆ ಮೊದಲು ಕೂಡ ಮಾಡಿದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಕೂಡ ಅಡಿಕೆಗೆ ರೇಟು ಕಡಿಮೆ ಇರತಕ್ಕಂಥ ಸನ್ನಿವೇಶದಲ್ಲಿ ಕೂಡ ನಾವು ನಮ್ಮ APMC ಅದರ ಬೆನ್ನಿಗೆ ನಿಂತು ಮತ್ತೆ ಖರೀದಿ ಮಾಡುವಂಥದ್ದು ವರ್ತಕರ ಮತ್ತು ಕೆಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಕೆಂಪ್ಕೋ ಸಂಸ್ಥೆಯ ಮುಖಾಂತರ ಇವತ್ತು ನಾವು ಖರೀದಿ ಮಾಡುವುದರ ಮುಖಾಂತರ ಇವತ್ತು ಒಳ್ಳೆಯ ರೇಟನ್ನು ಸಿಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮೊನ್ನೆ ಕೊಂಕಣ ರೈಲ್ವೆ ಮುಖಾಂತರ ನಾವು ಹೊರ ರಾಜ್ಯಗಳಿಗೆ ಅದನ್ನು ಅಡಿಕೆಯನ್ನು ಕೊಂಡೋಗುವಂಥ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು ಇವತ್ತು ಅಧಿಕೃತವಾಗಿ ಚಾಲನೆ ಸಿಗುವಂಥದ್ದು ಭಾಳ ಸಂತೋಷವಾಗ್ತದೆ. ಯಾಕೆಂತೇಳಿದರೆ ಮೊನ್ನೆ ಅಡಿಕೆ ಚಾಲನೆ ಕೊಟ್ಟ ನಂತರ ಅಡಿಕೆಯ ರೇಟು ಮತ್ತಷ್ಟು ದಿನದಿಂದ ದಿನಕ್ಕೆ 12 ರೂಪಾಯಿ ಈಗಾಗಲೇ ಹೆಚ್ಚುವರಿ ಆಗಿ 367 ರೂಪಾಯಿ ಹಾಗೆ ಇವತ್ತು ನಡೀತಿರುವಂಥದ್ದು. ಹಾಗಾಗಿ ರೈತರಿಗೆ ಇದೊಂದು ರೀತಿಯಲ್ಲಿ ಅವರು ಸಮಾಧಾನಕರ ಅಂತ ರೇಟು ಸಿಕ್ಕಿ ಅವರ ಅಭಿವೃದ್ಧಿಯನ್ನು ಪಡಿಸತಕ್ಕಂಥ ಕೆಲಸ ಈ ಒಂದು ಸಮಯದಲ್ಲಿ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ MLA ಅವರು ನಮ್ಮ ಉಸ್ತುವಾರಿ ಸಚಿವರು ಸಂಸದರು ಎಲ್ಲರೂ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಅತಿಥಿ ಗೃಹವನ್ನು ಕೂಡ ನಾವು ಯಶಸ್ವಿಯಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರಾದರೂ ಹೊರಗಡೆ ಬಂದರೆ ಅವರಿಗೆ ವಾಲ್ಟ್ ಆಗುವಂಥದ್ದು ರೈತರಿಗಾಗಿ ಒಳ್ಳೆಯ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಕೂಡ ನಾವು ಎಲ್ಲ ಬದ್ಧರಿದ್ದೇವೆ. ಅದರಿಂದ ಇನ್ನಷ್ಟು ನಾವು ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಒಂದಷ್ಟು ಕಾರ್ಯಯೋಜನೆಗಳು ಮಾಡಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಉತ್ತೇಜನ ಕೊಟ್ಟು ರೈತರಿಗೆ ಒಂದು APMC ಹುಂಡಿಯನ್ನು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ.